ಮತ್ತಿದ್ದು ಪವರ್ ಕೈಗಿಲ್ಲ. ಎಲ್ಲ ಪೇಷಂಟ್ ಅನ್ನೋದಕ್ಕೆಲ್ಲ ಅದ್ರ ಆಕ್ಚುಲಿ ಬೇಕಾದ ಔಷಧಿಗಳು ದಯಮಾಡಿ ಅದನ್ನೇ ಮಾಡ್ಕೋಬೇಡಿ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಿಮಗೆ ಆಸ್ಪತ್ರೆಯಲ್ಲಿ ಅಲ್ಲಿ ದರ್ಶನ್ ಅವರು ಮಾತನಾಡಿದಂತಹ ಪವರ್ ಸೀಕ್ರೆಟ್ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೋತಾ ಇದ್ದೀನಿ. ಇತ್ತೀಚೆಗೆ ದರ್ಶನ್ ಅವರು ರಾಜರಾಜೇಶ್ವರಿ ನಗರ ಅಂದ್ರೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಆಸ್ಪತ್ರೆ ಇನಾಗ್ರೇಷನ್ಗಾಗಿ ಹೋಗಿದ್ರು. ಬೆಂಗಳೂರಿನಲ್ಲಿ ಹಾಗೆ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇರುವಂತಹ ಸಿಕ್ಕಾಪಟ್ಟೆ ಹೆಸರುವಾಸಿಯಾದಂತಹ ಸ್ಪರ್ಶ ಆಸ್ಪತ್ರೆ. ಡಿ ಬಸ್ ಅವರು ಬಂದರು, ಅವರನ್ನು ಉತ್ತಮವಾಗಿ ಆದರವಾಗಿ ಬರಮಾಡಿಕೊಂಡ್ರು. ಹಾಗೆ ದರ್ಶನ್ ಅವರಿಗೆ ಸನ್ಮಾನವನ್ನು ಕೂಡ ಮಾಡಿದರು. ಹೀಗೆ ಒಂದಿಷ್ಟು ಮಂದಿ ಸ್ಟೇಜ್ ಎತ್ತಿ ಮಾತನಾಡಿದರು ಕೂಡ. ಇದಾದ ಬಳಿಕ ದರ್ಶನ್ ಅವರು ಡಯಾಸ್ ಹತ್ರ ಬಂದು ಒಂದಿಷ್ಟು ಮಾತುಗಳನ್ನು ಶುರು ಮಾಡಿದ್ರು. ಆರಂಭದಲ್ಲಿ ದರ್ಶನ್ ಅವರು ಯಾವ ರೀತಿ ಮಾತನಾಡಬೇಕು ಅಂತ ದರ್ಶನ್ ಅವರಿಗೆ ಗೊತ್ತಾಗ್ಲಿಲ್ಲ. ಯಾಕಂತ ಹೇಳಿದ್ರೆ ಅವರೇ ಹೇಳುವಂತೆ ಆಸ್ಪತ್ರೆಗೆ ಬಂದು ಏನು ಹೇಳಬೇಕು ಅಂತ ನಾನಿವಾಗ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಅಲ್ಲಿದ್ದವರ ಮುಖದಲ್ಲಿ ನಗು ಮೂಡಿತ್ತು. ಅದಕ್ಕೂ ಮುನ್ನ ಆಸ್ಪತ್ರೆಯ ನರ್ಸ್ಗಳಿಗೆ ಒಂದು ಸಣ್ಣದಾದಂತಹ ಒಂದು ಟಕ್ಕರ್ ಕೊಟ್ಟರು. ಟಕ್ಕರ್ ಅಂತಲ್ಲ, ಸುಮ್ಮನೆ ಹಾಸ್ಯದ ಹೊನಲು ಹರಿಸಿದ್ರು. ಪೇಷಂಟ್ಗಳನ್ನೆಲ್ಲ ಬಿಟ್ಟು ನನ್ನ ನೋಡ್ಲಿಕ್ಕೆ ಇಲ್ಲಿ ಬಂದಿದ್ದೀರಾ ಅಂತ ಸುಮ್ಮನೆ ತಮಾಷೆಗೆ ಕಾಲು ಹೇಳಿದ್ರು ಅಲ್ಲಿ ಡಿ ಬಾಸ್. ಹಾಸ್ಪಿಟಲ್ ಬಂದು ಏನ್ ಹೇಳ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಹೀಗೆ ಮಾತನ್ನು ಮುಂದುವರಿಸುತ್ತಾ, ಜೀವನದಲ್ಲಿ ಏನು ಆಸ್ತಿ ಮಾಡಿದ್ಯಾ ಅಂತ ಹೇಳಿದ್ರೆ ಆರೋಗ್ಯಕ್ಕಿಂತ ದೊಡ್ಡ ಆಸ್ತಿ ಮತ್ತೊಂದು ಇಲ್ಲ ಅಂತ ಇಲ್ಲಿ ಡಿ ಬಾಸ್ ಹೇಳಿದರು. ಹಾಗೆ ಈ ಸಂದರ್ಭದಲ್ಲಿ ಅವರದ್ದೇ ಆದಂತಹ ಉದಾಹರಣೆಯನ್ನು ಕೊಟ್ಟರು. ಅದೇನಂತ ಹೇಳಿದರೆ, ಲಾಸ್ಟ್ ಟೈಮ್ ಡಿ ಬಾಸ್ ಅವರಿಗೊಂದು ಅಪಘಾತವಾಗಿತ್ತು. ಇದೆಲ್ಲ ನಿಮಗೆ ಗೊತ್ತೇ ಇದೆ. ಈ ಅಪಘಾತದಲ್ಲಿ ದರ್ಶನ್ ಅವರ ಬಲಗೈಗೆ ಹಾನಿಯಾಗುತ್ತೆ. ಈ ಕೈಯನ್ನೇ ತೋರಿಸಿಕೊಂಡು ದರ್ಶನ್ ಅವರು ಈ ಕೈಗೆ ಹಿಂದಿದ್ದಂತಹ ಪವರ್ ಈಗ ಇಲ್ಲ ಅಂತ ಹೇಳಿದರು. ಆರೋಗ್ಯವನ್ನು ನೀವು ಕಾಪಾಡಿ, ಈ ಆಸ್ಪತ್ರೆಯಲ್ಲಿ ಉತ್ತಮವಾದಂಥ ಫೆಸಿಲಿಟಿ ಇದೆ, ಆದರೆ ಅದನ್ನು ಯಾವಾಗ ಬೇಕೋ ಅವಾಗ ಮಾತ್ರ ಬಳಸಿಕೊಳ್ಳಿ ಅಂತ ಒಂದು ಕಿವಿ ಮಾತನ್ನು ಹೇಳಿದ್ರು. ದಯವಿಟ್ಟು ಆರೋಗ್ಯ ಕಾಪಾಡ್ಕೊಳ್ಳಿ. ಯಾಕಂದ್ರೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಾನೇ ಇದ್ದೀನಿ. ಯಾವಾಗಲೂ ಒಂದ್ಸಲಿ ಮಾಡಿದ ಆಕ್ಸಿಡೆಂಟ್ ನೋಡಕ್ ಮಾತ್ರ ಚೆನ್ನಾಗಿದೆ ಕೈ, ಬಟ್ ಒರಿಜಿನಲ್ ಮತ್ತಿದ್ದು ಪವರ್ ಕೈಗಿಲ್ಲ. ಸೊ ಆದ್ರಿಂದ ನಾನು ಹೇಳ್ತೀನಿ, ಆರೋಗ್ಯ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಹೀಗೆ ನೇರ ನಡೆ ನುಡಿಯ ಮೂಲಕ ಜನರಿಗೆ ಒಂದು ಕಿವಿ ಮಾತನ್ನು ಹೇಳುವಂತಹ ತಾಕತ್ತು ದರ್ಶನ್ ಅವರಿಗೆ ಹೊರತುಪಡಿಸಿ ಮತ್ತಾರಿಗೂ ಇಲ್ಲ ಅಂತ ಅನಿಸುತ್ತೆ. ಸ್ಪರ್ಶ ಆಸ್ಪತ್ರೆಯ ಇನಾಗ್ರೇಷನ್ಗೆ ಬಂದು ಅಲ್ಲೇ ನಿಂತು ಜನಗಳಿಗೆ ಒಂದು ತನ್ನ ಉದಾಹರಣೆಯನ್ನು ನೀಡುವ ಮೂಲಕ, ಹಾಗೆ ಆಸ್ಪತ್ರೆಗೆ ನಿಮಗೆ ಏನಾದರೂ ಸಮಸ್ಯೆ ಇತ್ತು ಅಂತಾದರೆ ಮಾತ್ರ ಬನ್ನಿ ಅಂತ ಒಂದು ಕಿವಿ ಮಾತನ್ನು ಹೇಳ್ತಾರೆ ಅಂತಾದರೆ ಡಿ ಬಾಸ್ ಅವರ ವ್ಯಕ್ತಿತ್ವ ಯಾವ ಮಟ್ಟಕ್ಕೆ ಇರಬೇಡ ಅನ್ನೋದನ್ನು ನೀವೇ ಒಮ್ಮೆ ಊಹಿಸಿಕೊಳ್ಳಿ. ನಮಸ್ಕಾರ. ಆರೋಗ್ಯ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಹಾಸ್ಪಿಟಲ್ ಫೆಸಿಲಿಟೀಸ್ ಇದೆ, ಅದ್ರಲ್ಲಿ ಆಕ್ಚುಲಿ ಬೇಕಾದ ಔಷಧಿಗಳು ದಯಮಾಡಿ ಅದನ್ನೇ ಮಾಡ್ಕೋಬೇಡಿ. ಸೊ ಅದರಿಂದ ಎಲ್ಲರೂ ಆರೋಗ್ಯ ಚೆನ್ನಾಗಿರ್ಬೇಕು, ಎಲ್ಲರೂ ಒಳ್ಳೇದಾಗಲಿ, ಹಾಸ್ಪಿಟಲ್ ಅವ್ರಿಗೆ ಒಳ್ಳೇದಾಗಲಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.